ಸ್ವಾಮಿ, ನಿನ್ನ ಪ್ರೀತಿ ಉಪಕಾರಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುವಂತವರಾಗಿದ್ದೇವೆ. ಮಾತ್ರವಲ್ಲದೆ ಮತ್ತೊಂದು ವರ್ತೆ, ನಿನ್ನ ಉಪಕಾರಗಳನ್ನು ಸ್ಮರಿಸಲು ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಸೇರಿ ಬರಲು ಮಾಡಿರ್ತಕ್ಕಂಥ ಈ ಒಂದು ಸುಸಮಯಕ್ಕಾಗಿ ನಾವು ನಿನಗೆ ವಂದಿಸುವಂತವರಾಗಿದ್ದೇವೆ, ಕೊಂಡಾಡುವಂತವರಾಗಿದ್ದೇವೆ, ಘನಪಡಿಸುವಂತವರಾಗಿದ್ದೇವೆ. ಮಾತ್ರವಲ್ಲದೆ ಸ್ವಾಮಿ, ಒಂದು ಸಮಯದಲ್ಲಿ ತಂದು ಸಮರ್ಪಿಸ್ತಕ್ಕಂಥ ಈ ಒಂದು ಕಾಣಿಕೆಗಾಗಿ ಸಹ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುವಂತವರಾಗಿದ್ದೇವೆ. ಕೊಟ್ಟಿರ್ತಕ್ಕಂಥ ಪ್ರತಿಯೊಂದೊಂದು ಮಕ್ಕಳನ್ನು ನೀನು ಹೆಸರಾಗಿ ಆಶೀರ್ವಾದ ಮಾಡು. ಯಾಕಂದ್ರೆ ನಾವು ನಿನ್ನ ವಾಕ್ಯದಲ್ಲಿ ನಾವು ನೋಡ್ತೇವೆ, ಕೊಡಿಯರು ನಿಮ್ಗೆ ಕೊಡಲ್ಪಡೋದು ಎಂಬುದಾಗಿ ವಾಕ್ಯದ ಗೂಢಾರ್ಥವನ್ನು ತಿಳಿದುಕೊಂಡು ತಂದು ಸಮರ್ಪಿಸ್ತಕ್ಕಂಥ ಈ ಕಾಣಿಕೆಯ ಪ್ರತಿಫಲವನ್ನು ಸಂಪೂರ್ಣವಾಗಿ ಅವರ ಒಂದು ಜೀವಿತದಲ್ಲಿ ನೀನು ಒದಗಿಸಿಕೊಟ್ಟು ಅವರ ಜೀವಿತದಲ್ಲಿ ನೀನು ಕಾರ್ಯ ಮಾಡಬೇಕಾಗಿ ಯೇಸುವಿನ ಮುದ್ದಾದ ನಾಮದಲ್ಲಿ दीन भावದಿಂದ प्रार्थना ಬೇಡಿದ್ದೇವೆ ನಮ್ಮ ಸ್ವಾಮಿ, आमेन। ओके, आप जो मसीह लोग हैं जो संडे रविवार को प्रार्थना में जाते हैं उनसे मैं रिक्वेस्ट करता हूँ ಮತ್ತು ದೇವರನ್ನು ನಂಬಿಕೊಂಡಿರುವ ನೀವು ಭಾನುವಾರ ಆರಾಧನೆಯಲ್ಲಿ ಭಾಗವಹಿಸುವ ನೀವು आप सभी मसीह लोगों से ನಿಮ್ಮೆಲ್ಲರ ಹತ್ರ ನಾನು ಮನವಿ ಮಾಡುತ್ತೇನೆ, आई वुड रिक्वेस्ट प्लीज परचेस माय सीडीज। ಮತ್ತು ನಿಮ್ಮ ಹತ್ರ ನಾನು ವಿನಂತಿ ಮಾಡುತ್ತೇನೆ, ನನ್ನ ಸಿಡಿಗಳನ್ನು ನೀವು ಖರೀದಿ ಮಾಡಿ। मैंने 13 एल्बम बनाए हैं अब तक, ಮತ್ತು ನಾನು 13 ಆಲ್ಬಮ್ಗಳನ್ನು ನಾನು ರಚಿಸಿದ್ದೇನೆ। रखवाला सॉन्ग आपने सुना होगा, मेरा दिल बने, राजाओं का राजा, ये सब मेरे एल्बम के सॉन्ग है। किसी और ने गाए, कुछ गाने मैंने गाए हैं। ಮತ್ತು ರಖವಾಲ ಇನ್ನು ಅನೇಕ ಸಿಡಿಗಳು ನೀವು ಕೇಳಿದಿರಿ, ಹಾಡುಗಳು ಕೇಳಿದಿರಿ, ನಾನು ಕೆಲವು ರಚಿಸಿದ್ದೇನೆ, ಕೆಲವರು ಹಾಡಿದ್ದಾರೆ। ये टोटल 6 एल्बम अभी मैंने लाया हूँ। ಮತ್ತು ಈಗ ನಾನು 6 ಆಲ್ಬಮ್ ಮಾತ್ರ ತಂದಿದ್ದೇನೆ। तो वो उसका 800 रुपया होता है। ಮತ್ತು ಆ 6 ಆಲ್ಬಮ್ಗಳಿಗೆ 800 ರೂಪಾಯಿ ಆಗ್ತದ್ರಿ। 2 MP3, एक में 5 एल्बम है, एक में 4 है और बाकी सिंगल सिंगल एल्बम है। ಮತ್ತು ಒಂದರಲ್ಲಿ 4 ಇದೆ, ಒಂದರಲ್ಲಿ 2 ಇದೆ, ಉಳಿದಿದ್ವೆಲ್ಲ ಸಿಂಗಲ್ ಇದೆ। ಒಂದರಲ್ಲಿ 4 एल्बम, ಒಂದರಲ್ಲಿ 5 एल्बम ಇದೆ। ಕ್ಷಮಿಸಿರಿ, ಒಂದರಲ್ಲಿ 5 ಆಲ್ಬಮ್, ಒಂದರಲ್ಲಿ 4 ಆಲ್ಬಮ್ MP3 ಇದೆ। ओके, और बाकी सिंगल सिंगल ಮತ್ತು ಉಳಿದಿರೋ ಒಂದೊಂದೇ ಸಿಡಿಗಳಿವೆ। तो आप इसे ले, ನೀವು ಇದನ್ನು ಖರೀದಿ ಮಾಡಿ। लेकिन ये 800 का नहीं, अगर आप 6 सीडी अगर 13 एल्बम साथ में लेते हैं तो आपको सिर्फ 500 में मैं दूंगा। ಮತ್ತು ನೀವು ಎಲ್ಲ 6 ಆಲ್ಬಮ್ಗಳು ಖರೀದಿ ಮಾಡೋದಾದ್ರೆ ನಿಮಗೆ 800 ರೂಪಾಯಿ ಅಲ್ಲ, 500 ರೂಪಾಯಿಗೆ ನೀವು ಅದನ್ನು ಖರೀದಿ ಮಾಡಿಕೊಳ್ಳಬಹುದು। लोगों को गलत फहमी है कि बाहर से पैसा आता है। ಅನೇಕ ಜನರಿಗೆ ಒಂದು ತಪ್ಪು ಕಲ್ಪನೆ ಏನಂದ್ರೆ ಹೊರಗ ದೇಶದಿಂದ ಏನೋ ದುಡ್ಡು ಬರ್ತದಂತ ಆಲೋಚನೆ ಮಾಡ್ತಾರೆ। बाहर से पैसा नहीं आता है, अंदर से पैसा आता है। ಹೊರಗಿಂದ ಯಾವ ದುಡ್ಡು ಇಲ್ರಿ, ದೇವರು ಇಲ್ಲಿಂದ ಆತನ ಆಶೀರ್ವದಿಸುತ್ತಾ ಇದ್ದಾನೆ। सीडी जो बिकता है, ಮತ್ತು ಈ ಸಿಡಿ ಏನು ನೀವು ಖರೀದಿ ಮಾಡಿ ಮಾರಾಟ ಆಗುತ್ತದೋ इसका पैसा जो है ಇದ್ರ ದುಡ್ಡು वो मैं अनाथ बच्चों को देता हूँ, ನಾನು ಅನಾಥ ಮಕ್ಕಳಿಗೆ ಕೊಡ್ತೇನೆ, विधवाओं को देता हूँ, ವಿಧವೆಯರಿಗೆ ಕೊಡ್ತೇನೆ। और इसके द्वारा जो पैसा आता है, ಮತ್ತು ಇದರಿಂದ ಏನು ಲಾಭ ದುಡ್ಡು ಬರ್ತದೋ, जेल में जाकर मैंने 25,000 कैदियों को गॉस्पेल सुनाया। ಮತ್ತು ಜೈಲುಗಳಲ್ಲಿ ಹೋಗಿ 25,000 ಕೈದಿಗಳಿಗೆ ಸುವಾರ್ತೆ ಹೇಳಿದ್ದೇನೆ। मेरा पैसा जो सीडी से आता है ना, उसका ನನ್ನ ಸಿಡಿಗಳು ಯಾವುದು ಮಾರಾಟ ಆಗಿ ಅದರಿಂದ ಬರೋ ಲಾಭದಿಂದ ನಾನು ಸೇವೆ ಮಾಡ್ತಾ ಇದ್ದೇನೆ। परमेश्वर का मंच है, मैं झूठ नहीं बोलूंगा। ದೇವರ ಇದು ಉಪಸ್ಥಿತಿ ಸ್ಥಾನ ಇದೆ, ನಾನು ಸುಳ್ಳು ಹೇಳುತ್ತಾ ಇಲ್ಲ। कोई गोरा पैसा नहीं देता, काला नहीं देता, मेरा फॉरनर यीशु मसीह है, वो देता है। ಮತ್ತು ಯಾರು ಕಪ್ಪಣ್ಣ ಬೆಳ್ಳಣ್ಣ ನಮಗೆ ಕೊಡಲ್ಲ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ನನಗೆ ಆಶೀರ್ವಾದ। और जॉनी लीवर भी एक बार मेरे को पैसा देने वाला था, ಮತ್ತು ಜಾನಿ ಲಿವರ್ ಅವರು ಕೂಡ ಏನೋ ಸಹಾಯ ಮಾಡೋದಕ್ಕಾಗಿ ದುಡ್ಡು ಕೊಡೋದಕ್ಕಾಗಿದ್ರು, विधवा लोग के लिए प्रोग्राम किया था। ವಿಧವೆಯರಿಗೆ ನಾನು ಪ್ರೋಗ್ರಾಮ್ ಮಾಡಿದೆ। मैं बोला नहीं सर, मेरे को ऊपर वाला लीवर जरूर देगा मेरे को पैसा। ನಾನು ಹೇಳಿದೆ ದೇವರು ಮೇಲಿರುವ ಆತ ನನಗೆ ಕೊಡ್ತಾನಂತ ಹೇಳಿದೆ। आप कितने लोग चाहते हैं जॉनी लीवर आपके घर पे आए? ಮತ್ತು ಜಾನಿ ಲಿವರ್ ನಿಮ್ ಮನೆಗೆ ಬರ್ಬೇಕಂತ ಎಷ್ಟು ಜನ ಆಸೆ ಪಡ್ತೀರಿ? तो ये सीरीज लाया है मैंने, उसको खरीद लो और घर में देखो। ಮತ್ತು ನಾನು ಸಿಡಿಗಳು ತಂದಿದ್ದೇನೆ, ಖರೀದಿ ಮಾಡ್ರಿ, ಅದು ನೀವು ಮನೆಯಲ್ಲಿ ನೋಡ್ರಿ। अगर आपको लगता है मैं झूठ बोल रहा हूँ कि मैं सिर्फ इधर ही आके ऐसा बात बोल रहा हूँ, तो इसमें भी मैंने मेरी माँ को बंजारा का कपड़ा पहना के मेरे को शर्म आता था पहले, लंबाड़ी है बोलकर, लेकिन 1000 लोगों के सामने, बड़े बड़े फिल्म स्टार थे, उनके सामने खड़ा करके बंजारा कपड़ा पे मैंने बोला मैं पक्का बंजारा है, यीशु ने मेरा धर्म नहीं जीवन बदला है। ಮತ್ತು ನಾನು ಹೇಳೋದು ಸುಳ್ಳಾದ್ರೆ ಕೂಡ ಸಿಡಿಗಳಲ್ಲಿ ನೀವು अगर मैं झूठ बोल रहा हूँ, ನಮ್ಮ ತಾಯಿಗೆ ನಾನು ಬಂಜಾರ ನಮ್ಮ ಸಂಪ್ರದಾಯ ವಸ್ತುಗಳನ್ನು ಹಾಕಿದ್ದೇನೆ। ये सीडी देख के आप उसको मैं पकड़ सकते हैं। रवि कोल्लूर भी था वो मीटिंग में। ಮತ್ತು ನಮ್ಮ ಜೊತೆ सच बोल रहा हूँ भाई, मैं सच बोल रहा हूँ।
जी हाँ, तो आप इसे खरीदे ಮತ್ತು ಇದನ್ನು ಖರೀದಿ ಮಾಡಿ और मेरी मिनिस्ट्री को आशीष करें। ಮತ್ತು ನಮ್ಮ ಸೇವೆಗೆ ನೀವು ಪ್ರೋತ್ಸಾಹ